ಎಲ್ರಿಗೂ ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ತಮ್ಮ ಸುತ್ತಮುತ್ತಲಿನ ಜನರ ಅನುಕೂಲಕ್ಕಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಕೆಲಸವೇ ಸಮಾಜ ಸೇವೆ. ಸಮಾಜ ಸೇವೆ ಪ್ರತಿಯೊಬ್ಬರ ಕರ್ತವ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಅಂತ ಹೇಳ್ಬೋದು. ಇಂತಹ ಒಂದು ಜವಾಬ್ದಾರಿನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಯೆನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಯಾವ ರೀತಿಯಾದಂತಹ ಸಮಾಜ ಸೇವೆಯನ್ನು ಮಾಡುತ್ತೆ, ಇದರ ಕುರಿತಾಗಿ ಮಾಹಿತಿ ಪಡೆಯೋಣ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್, HOD MSW ಡಿಪಾರ್ಟ್ಮೆಂಟ್, ಯೆನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಡಾಕ್ಟರ್ ನಮಸ್ತೆ. ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಆಸ್ಪತ್ರೆಯ ಸೇವೆಯನ್ನು ಜನರತ್ತ ತಲುಪುವಲ್ಲಿ ಒಂದು ರೂವಾರಿ ನೀವು. ಸೊ ನಿಮ್ಮ ಬಗ್ಗೆ ಸ್ವಲ್ಪ ವಿವರ ನೀಡಿ ಡಾಕ್ಟರ್. ಓಕೆ, ನಾನು ಈ ಆಸ್ಪತ್ರೆಗೆ ಸೇರಿದ್ದು 2000ರಲ್ಲಿ. ಸೊ ಜೂನಲ್ಲಿ ಸೇರಿದೆ ನಾನು. ಸೊ 22 ವರ್ಷಗಳು ಕಳೆದಿವೆ ನಾನು ಈ ಆಸ್ಪತ್ರೆಗೆ ಸೇರಿ. ಮೊದಲು ಇಲ್ಲಿಗೆ ಬಂದಿರೋದು ನಾನು ಸಮಾಜ ಸೇವಾ ವಿಭಾಗದಲ್ಲಿ ಸಮಾಜ ಕಾರ್ಯಕರ್ತನಾಗಿ ಬಂದಿರುವಂಥದ್ದು. ಸೊ ಬಂದು ಈ ಒಂದು ಸಂಸ್ಥೆಯಲ್ಲಿ ಸಮಾಜ ಕಾರ್ಯ ವಿಭಾಗವನ್ನು ಕಟ್ಟುವಲ್ಲಿ ನಾನು ಶ್ರಮವಹಿಸಿದ್ದೀನಿ. ಮತ್ತು ಸೇವೆಯನ್ನು, ಆಸ್ಪತ್ರೆಯ ಸೇವೆಯನ್ನು ಜನರ ಬಳಿಗೆ ತೆಕ್ಕೊಂಡು ಹೋಗುವಲ್ಲಿ ಬಹಳ ಕೆಲಸವನ್ನು ನಮ್ಮ ತಂಡದೊಟ್ಟಿಗೆ ಕೂಡಿಕೊಂಡು ಮಾಡಿದ್ದೇನೆ ನಾನು. ಸೊ ಇದರಿಂದಾಗಿ ಏನಾಗಿದೆ ಅಂದರೆ, ನಮ್ಮ ಆಸ್ಪತ್ರೆಯಲ್ಲಿ ಏನು ಸೌಲಭ್ಯಗಳು ಸೇವೆಗಳು ಸಿಗುತ್ತೋ ಅದು ಜನರಿಗೆ ತಲುಪುವಂತೆ ಆಗಿದೆ. ಮತ್ತು ಇದರೊಟ್ಟಿಗೆ ನಮ್ಮ ಆಸ್ಪತ್ರೆಯಲ್ಲಿ ಇರುವಂಥ ಹೆಚ್ಚಿನ ವಿಭಾಗದವರು, ಅದರಲ್ಲಿ ಮುಖ್ಯವಾಗಿ ಮಾರುಕಟ್ಟೆ ವಿಭಾಗದವರು ಕೂಡ ಇದರೊಟ್ಟಿಗೆ ಶ್ರಮಿಸಿದ್ದಾರೆ. ಅದರಿಂದಾಗಿ ಇವತ್ತು ಹೆಚ್ಚಿನ ರೋಗಿಗಳು ನಮ್ಮ ಆಸ್ಪತ್ರೆಯಲ್ಲಿ ಬಂದು ಸೌಲಭ್ಯವನ್ನು ತೆಕ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಡಾಕ್ಟರ್, ಈ ಮೆಡಿಕಲ್ ಸೋಷಿಯಲ್ ವರ್ಕ್ ಅಂದರೆ ವೈದ್ಯಕೀಯ ಸಮಾಜ ಸೇವೆ, ಇದರ ಕುರಿತಾಗಿ ಸ್ವಲ್ಪ ವಿವರ ನೀಡಿ. ಇದೇಂದರೆ ನಮ್ಮ ಸಮಾಜ ಕಾರ್ಯದಲ್ಲಿ ಇದು ಒಂದು ವಿಶೇಷ ಭಾಗ. ಇದು ಅಂದರೆ ಹೆಚ್ಚಾಗಿ ಆಸ್ಪತ್ರೆ ಸೆಟ್ಟಿಂಗ್ಗಳಲ್ಲಿ ಮತ್ತು ಯಾವುದು ವೈದ್ಯಕೀಯ ವಿಭಾಗಗಳಲ್ಲಿ ಕೆಲಸ ಮಾಡುವಂಥ ಒಂದು ವಿಭಾಗ ಇದು. ಹೆಚ್ಚಾಗಿ ಆಸ್ಪತ್ರೆಗಳಲ್ಲಿ ನೀವು ಹೋದಾಗ ನಾವು ನುರಿತ ಅಂದರೆ MSW ಮಾಡಿದಂಥ ಸಮಾಜ ಸೇವಾ ಕಾರ್ಯಕರ್ತರನ್ನು ನೀವು ನೋಡ್ಬೋದು. ಇವರದ್ದು ಕೆಲಸ ಏನಂದರೆ, ಆಸ್ಪತ್ರೆಯಲ್ಲಿ ಬರುವಂಥ ರೋಗಿಗಳಿಗೆ ಆಸ್ಪತ್ರೆಯ ಸೇವಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು ಒಂದು ಮುಖ್ಯ ಕೆಲಸ ಇವರದು. ಮತ್ತು ಇವರು ಆಸ್ಪತ್ರೆ ಮತ್ತು ರೋಗಿಗಳೊಟ್ಟಿಗೆ ಒಂದು ಕೊಂಡಿಯಾಗಿರ್ತಾರೆ. ಹಾಗೆ ಇವರು ರೋಗಿಗಳು ಮತ್ತು ಡಾಕ್ಟ್ರುಗಳೊಟ್ಟಿಗೆ ಒಂದು ಕೊಂಡಿಯಾಗಿರ್ತಾರೆ. ಮತ್ತು ಆಸ್ಪತ್ರೆಯಲ್ಲಿರುವಂಥ ಏನಾದರೂ ಸೇವಾ ಸೌಲಭ್ಯದಲ್ಲಿ ಏನಾದರೂ ಕೊರತೆಗಳು ಉಂಟಾದಾಗ, ನ್ಯೂನತೆ ಉಂಟಾಗದಾಗ ಅದನ್ನು ಸರಿಪಡಿಸುವಲ್ಲಿ ಮತ್ತು ಅವರಿಗೆ ಗುಣಮಟ್ಟದ ಸೇವೆಯನ್ನು ಕೊಡುವಲ್ಲಿ ಹೆಚ್ಚಿನ ಪಾತ್ರವನ್ನು ಈ ಸಮಾಜ ಸೇವಾ ಕಾರ್ಯಕರ್ತರು ವಹಿಸ್ತಾರೆ. ಈ ವಿಭಾಗದಲ್ಲಿ ಸುಮಾರು ಎಷ್ಟು ಜನ ಕೆಲಸ ಮಾಡ್ತಾರೆ? ಇವಾಗ ನಮ್ಮ ವಿಭಾಗದಲ್ಲಿ 8 ಜನ ಕೆಲಸ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಸಮಾಜ ಸೇವಾ ಪದವಿಯನ್ನು ಪಡೆದವರಿದ್ದಾರೆ, ಡಿಗ್ರಿ ಆದವರಿದ್ದಾರೆ. ಇವರೆಲ್ಲ ಈ ಒಂದು ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಯಾವುದೆಲ್ಲ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೀರಾ ಸರ್? ನಾವಂದರೆ ಮುಖ್ಯವಾಗಿ ನಮ್ಮ ವಿಭಾಗದಿಂದ ವಿಸ್ತರಣಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅಂದರೆ ಆಸ್ಪತ್ರೆಯ ಏನು ಸೇವಾ ಸೌಲಭ್ಯ ಇದೆ ಅದನ್ನು ಹಳ್ಳಿ ಮಟ್ಟದಲ್ಲಿ ವಿಸ್ತರಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮುಖ್ಯವಾಗಿ ತೆಕ್ಕೊಳ್ಳುವಂಥದ್ದು. ಸೊ ಅದರಲ್ಲಿ ವಿಸ್ತರಣಾ ಕಾರ್ಯಕ್ರಮ ಅಂದರೆ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡುವಂಥದ್ದು ಮುಖ್ಯ ಕೆಲಸ ನಮ್ಮದು. ಎರಡನೇದು, ಈ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಲ್ಲ, ರೋಗಗಳು ಬರುತ್ತೆ, ಬೇರೆ ಬೇರೆ ರೋಗಗಳಿದೆ, ಅದರ ಬಗ್ಗೆ ಜನರಿಗೆ ಶಿಕ್ಷಣ ಕೊಡುವಂಥದ್ದು ಇನ್ನೊಂದು ಕೆಲಸವನ್ನು ನಾವು ಮಾಡ್ತೇವೆ. ಹಾಗೆ ಸ್ವಯಂ ಸೇವಾ ಸಂಸ್ಥೆಗಳು ಬೇರೆ ಬೇರೆ ಏನು ರೀಜನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅವರು ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಮ್ಮ ಸೇವೆಯನ್ನು ತಲುಪಿಸುವ ಹಾಗೆ ನಾವು ಕೊಂಡಿಗಳಾಗಿ ಕೆಲಸ ಮಾಡ್ತೇವೆ. ಸೊ ಹಾಗೆ ಮತ್ತೆ ಏನು ಮಾಡ್ತೇವೆ ಅಂದರೆ, ಆಸ್ಪತ್ರೆಯಲ್ಲಿ ಬರುವ ರೋಗಿಗಳಿಗೆ ಮಾಹಿತಿಯನ್ನು ಕೊಡುವ ಹಾಗೆ ನಾವು ಸಂಪರ್ಕ ಸೇತುವಾಗಿ ಕೆಲಸ ಮಾಡ್ತೀವಿ. ಮತ್ತು ಇಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ರೋಗಿಗಳಿಗೆ ಅದನ್ನು ಸರಿಪಡಿಸುವಲ್ಲಿ ನಾವು ಸಹಾಯವನ್ನು ಕೊಡ್ತೇವೆ. ಹಾಗೆ ಆಸ್ಪತ್ರೆಯ ಬಗ್ಗೆ ಬೇರೆಯವರಿಗೆ ಏನಾದರೂ ಏನು ವಿಚಾರ ವಿಮರ್ಶೆ ಆಗಬೇಕು ಅಂತ ಹೇಳಿದರೂ ಕೂಡ ಆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಕೈಗೊಳ್ತೇವೆ.
ಮತ್ತು ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿ ಮಾಡುವಂಥ ಕೊಡುವಂಥ ಕಾಲೇಜುಗಳಿದೆ, ಬೇರೆ ಬೇರೆ ಕಡೆ ಇದೆ. ಕೇರಳದಲ್ಲಿ ಇದೆ, ಕರ್ನಾಟಕದಲ್ಲಿ ಇದೆ, ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಅಲ್ಲಿಯ ವಿದ್ಯಾರ್ಥಿಗಳು ನಮ್ಮಲ್ಲಿಗೆ ಬರ್ತಾರೆ, ಅವ್ರ ಕ್ಷೇತ್ರ ಕಾರ್ಯಕ್ಕೆ ಬೇಕಾಗಿ ನಮ್ಮಲ್ಲಿ ಬರ್ತಾರೆ. ನಮ್ಮ ಆಸ್ಪತ್ರೆಯನ್ನು ಕೂಡ ಅವರು ಪರಿಗಣಿಸಿದ್ದಾರೆ. ಸೊ ಅವರಿಗೆ ತರಬೇತಿ ಕೊಡುವಂಥ ಕಾರ್ಯವನ್ನು ನಾವು ಮಾಡ್ತೀವಿ. ಮತ್ತೇನು ಮಾಡ್ತೀವಿ ಅಂದರೆ, ಈಗ ನಮ್ಮಲ್ಲಿ ರೋಗಿಗಳು ತುಂಬ ಜನ ಬರ್ತಾರೆ. ಬಂದಾಗ ಏನಾಗುತ್ತೆ ಅಂದರೆ, ಅವರಿಗೆ ಗುಣಮಟ್ಟದ ಸೇವೆಯನ್ನು ನಾವು ಕೊಡಬೇಕು. ನಮ್ಮದು NABH ಅಕ್ರಿಡೇಟೆಡ್ ಆಸ್ಪತ್ರೆ. ಇದರಲ್ಲಿ ಒಂದು ಮುಖ್ಯ ಏನಂದರೆ, ಆಧಾರ ಸೂತ್ರ ಏನಂದರೆ, ರೋಗಿಗಳಿಗೆ ಗುಣಮಟ್ಟದ ಸೇವೆಯನ್ನು ಕೊಡಬೇಕು ಅಂತ. ಸೊ ಗುಣಮಟ್ಟದ ಸೇವೆ ಸಿಕ್ಕದಿದ್ದರೆ ಏನು ಮಾಡ್ತಾರೆ ಅಂದರೆ, ಅವರು ಕಂಪ್ಲೇಂಟ್ ಮಾಡ್ತಾರೆ. ಸೊ ಆ ಕಂಪ್ಲೇಂಟ್ಗಳನ್ನು ನಾವು ಅಡ್ರೆಸ್ ಮಾಡಬೇಕಾಗತ್ತೆ. ಅವರಿಗೆ ಅದು ಕಂಪ್ಲೇಂಟ್ ಏನು, ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮತ್ತು ಯಾವ ಕಾರಣಕ್ಕಾಗಿ ಆ ಕಂಪ್ಲೇಂಟ್ ಬಂದಿದೆ, ಅದನ್ನು ನಾವೇನು ಮಾಡ್ತೀವಿ ಅಂದರೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹತ್ರ ಕೊಟ್ಟು, ಸೊ ಅವರ ಮುಖಾಂತರ ಕ್ವಾಲಿಟಿ ಡಿಪಾರ್ಟ್ಮೆಂಟಿಗೆ ಹೋಗಿ ವಿವರವಾಗಿ ಅವರು ಅದನ್ನು ತನಿಖೆ ಮಾಡಿ, ಸೊ ಅವರಿಗೆ ಅವರು ಉತ್ತರವನ್ನು ಕೊಡ್ತಾರೆ. ಏನು ಕೊರತೆ ಆಗಿದೆ, ಕೊರತೆ ಆಗಿದ್ದರೆ ಅದರ ಬಗ್ಗೆ ಸಮಜಾಯಿಷಿ ಕೊಡ್ತಾರೆ, ಕೊರತೆ ಆಗದಿದ್ದರೆ ಏನು ಅದು ಆಗಿರ್ಬೋದು ಅಂತ ಹೇಳುವಂಥ ಮಾಹಿತಿಯನ್ನು ಅವರಿಗೆ ಕೊಡ್ತಾರೆ. ಇದು ಮುಖ್ಯವಾಗಿ ನಮ್ಮ ವಿಭಾಗದಲ್ಲಿ ಮಾಡುವಂಥದ್ದು. ಇಷ್ಟು ಕೆಲಸಗಳನ್ನು ನಾವು ಮಾಡ್ತೀವಿ. ಅದಲ್ಲದೆ ಬೇರೆ ಏನು ಕೆಲಸ ನಮಗೆ ವಹಿಸ್ತಾರೆ ಮ್ಯಾನೇಜ್ಮೆಂಟ್ನವರು, ಆ ಕೆಲಸವನ್ನು ನಾವು ಮಾಡ್ತೀವಿ. ಈಗಾಗಲೇ ನೀವು ಆರೋಗ್ಯ ಶಿಬಿರದ ಬಗ್ಗೆ ಹೇಳಿದ್ರಿ. ಸೊ ಯಾವ ರೀತಿಯಾದಂತಹ ಶಿಬಿರಗಳನ್ನ ಹಮ್ಮಿಕೊಂಡಿದ್ದೀರಾ ಡಾಕ್ಟರ್? ಅಂದರೆ ಕೆಲವು ರೀತಿಯ ಶಿಬಿರಗಳನ್ನು ನಾವು ನಡೆಸ್ತೇವೆ. ಮುಖ್ಯವಾಗಿ ವೈದ್ಯಕೀಯ ತಪಾಸಣಾ ಶಿಬಿರ ಅಂತ ಒಂದು ನಡೆಸ್ತೇವೆ. ಎರಡನೇದ್ದು ವೈದ್ಯಕೀಯ ಚಿಕಿತ್ಸಾ ಶಿಬಿರ ಅಂತ ನಡೆಸ್ತೀವಿ. ಮತ್ತು ಕಣ್ಣಿನ ತಪಾಸಣಾ ಶಿಬಿರವನ್ನು ನಡೆಸ್ತೀವಿ. ಮತ್ತು ವಿಶೇಷ ತಜ್ಞರ ಶಿಬಿರವನ್ನು ನಡೆಸ್ತೀವಿ. ಮತ್ತು ರಕ್ತದಾನಿಗಳನ್ನು ಕರೆಯಿಸಿಕೊಂಡು ಅವರಿಂದ ರಕ್ತದಾನ ಮಾಡುವಂಥ ಶಿಬಿರಗಳನ್ನು ಕೂಡ ನಡೆಸ್ತೀವಿ. ಮತ್ತು ಈಗ ಏನಾಗುತ್ತೆ, ಕಿವಿ ಕೇಳದವರು ಕಿವುಡುತನ ಅಂಥದ್ದೆಲ್ಲ ಇದೆ. ಸೊ ಅದರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಡಾಕ್ಟರ್ಗಳನ್ನು ತೆಕ್ಕೊಂಡೋಗಿ, ತಜ್ಞರುಗಳನ್ನು ತೆಕ್ಕೊಂಡೋಗಿ ಆ ಒಂದು ತಪಾಸಣೆ ಮಾಡುವಂಥ ಶಿಬಿರಗಳನ್ನು ಕೂಡ ನಾವು ನಡೆಸ್ತೀವಿ. ಓಕೆ, ಈಗಾಗಲೇ ನೀವು ಹೇಳಿದ್ರಿ ಹಳ್ಳಿ ಪ್ರದೇಶಗಳಲ್ಲಿ ಜಾಸ್ತಿ ಶಿಬಿರಗಳನ್ನ ಹಮ್ಮಿಕೊಳ್ತೀವಿ ಅಂತ. ಹಮ್ಮಿಕೊಳ್ತೀವಿ. ಹೆಚ್ಚಾಗಿ ಯಾವ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತೀರಾ ಸರ್ ನೀವು? ಅಂದರೆ ಈ ಸ್ಲಮ್ ಏರಿಯಾಸ್ ಕಡೆ ಜಾಸ್ತಿ ಆ ರೀತಿ ಏನಾದರೂ? ಈಗ ಏನಂದರೆ, ನಮ್ಮಲ್ಲಿ ನಾವು ಕೆಲಸ ಮಾಡುವಂಥದ್ದು ಹೆಚ್ಚಾಗಿ ಯಾವ ಕಡೆ ಸರ್ವಿಸ್ ಸೇವಾ ಸೌಲಭ್ಯಗಳು ಹೋಗಿಲ್ವೋ ಆ ಕಡೆ ಹೆಚ್ಚು ಹೋಗ್ತೇವೆ. ಅಂದರೆ ಕುಗ್ರಾಮಗಳಿಗೆ ಹೋಗ್ತೀವಿ. ಮತ್ತು ಎಲ್ಲಿ ಯಾರು ತಲುಪಲಿಕ್ಕೆ ಆಗಲಿಲ್ಲ ಆ ಜನರನ್ನು, ಈಗ ಕೊರಗರಾಗಿರ್ಬೋದು, ಮತ್ತು ದಲಿತರು ಇರ್ಬೋದು, ಅಥವಾ ಸಣ್ಣ ರೈತರು ಇರ್ಬೋದು, ಅಥವಾ ಸೈಟ್ಗಳಲ್ಲಿ ವಾಸ ಮಾಡುವವರು ಇರ್ಬೋದು, ಅವರನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡು ನಾವು ಕೆಲಸ ಮಾಡುವಂಥದ್ದು. ಮತ್ತು ನಾವು ಕೆಲಸ ಮಾಡೋದು ಹೇಗೆ ಅಂದರೆ, ನಾವೇ ಡೈರೆಕ್ಟಾಗಿ ಹೋಗಿ ಏನು ಮಾಡೋದಿಲ್ಲ. ಈಗ ಲೋಕಲಲ್ಲಿ ಯಾವ ಸಂಘ ಸಂಸ್ಥೆಗಳಿದ್ದಾವೆ ಅವರೊಟ್ಟಿಗೆ ಸಹಭಾಗಿತ್ವ ನೀಡಿಕೊಂಡು ಆ ಕೆಲಸವನ್ನು ಮಾಡುವಂಥದ್ದು, ಅವರನ್ನು ಜನರಿಗೆ ತಲುಪುವಂಥದ್ದು, ಅವರನ್ನು ಕರ್ಕೊಂಡು ಬರುವಂಥದ್ದು, ವ್ಯವಸ್ಥೆ ಮಾಡುವಂಥದ್ದು ಕೆಲಸ ಎಲ್ಲ ಅವರು ಮಾಡ್ತಾರೆ. ನಾವು ನಮ್ಮ ಕಡೆಯಿಂದ ವೈದ್ಯಕೀಯ ತಂಡವನ್ನು ತೆಕ್ಕೊಂಡು ಹೋಗಿ ಆ ದಿವಸ ತಪಾಸಣೆ ಮಾಡಿ, ಅವರಿಗೇನು ಸೂಕ್ತ ನಿರ್ದೇಶನ ಬೇಕು, ತಪಾಸಣೆ ಏನು ಬೇಕು ಅದೆಲ್ಲ ಮಾಡಿ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿಗೆ ನಾವು ಕಳಿಸಿಕೊಡ್ತೇವೆ. ಸರ್, ಈಗಾಗಲೇ ನಾವು ಆರೋಗ್ಯ ಶಿಬಿರದ ಬಗ್ಗೆ ಮಾತಾಡಿದ್ವಿ. ಈ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದ ವ್ಯಕ್ತಿಗಳಿಗೆ ಆಸ್ಪತ್ರೆಯಲ್ಲಿ ಯಾವ ರೀತಿ ಸೌಲಭ್ಯ ಸಿಗುತ್ತೆ ಸರ್? ಅಂದರೆ ಆಸ್ಪತ್ರೆಯಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಶಿಬಿರಗಳನ್ನು ನಡೆಸಿದಾಗ ಅವರಿಗೆ ನಾವು ಅಲ್ಲಿ ಒಂದು ಹಸಿರು ಕಾರ್ಡ್ ಕೊಡ್ತೇವೆ, ಗ್ರೀನ್ ಕಾರ್ಡ್ ಅಂತ. ಸೊ ಆ ಗ್ರೀನ್ ಕಾರ್ಡ್ ಅನ್ನು ಅವರು ತೆಕ್ಕೊಂಡು ನಮ್ಮಲ್ಲಿಗೆ ಬರಬೇಕು. ಬಂದಾಗ ನಮ್ದು ವಿಭಾಗಕ್ಕೆ ಬರಬೇಕು, ರೂಮ್ ನಂಬರ್ 11 ವೈದ್ಯಕೀಯ ಸಮಾಜ ಕಾರ್ಯ ವಿಭಾಗಕ್ಕೆ ಬರಬೇಕು. ಬಂದಾಗ ಅವರಿಗೆ ನಾವು ತಪಾಸಣೆಯನ್ನು ಉಚಿತವಾಗಿ ಮಾಡ್ತೇವೆ, ಆಯ್ತಾ. ಮತ್ತೆ ಅವರಿಗೆ ರಕ್ತ ಪರೀಕ್ಷೆ, ಮತ್ತೆ ಎಕ್ಸ್ರೇ, ECG, ಅಲ್ಟ್ರಾಸೌಂಡ್ ಅದೆಲ್ಲ ಫ್ರೀಯಾಗಿ ಮಾಡ್ತೇವೆ, ಆಯ್ತಾ. ಮತ್ತೆ ಟ್ಯಾಬ್ಲೆಟ್ಗಳು ಏನಿದೆ ನಮ್ಮಲ್ಲಿ ಕೆಲವರು ಉಚಿತವಾಗಿ ಕೊಡುವಂಥ ಟ್ಯಾಬ್ಲೆಟ್ ಇದೆ. ಸೊ ಡಾಕ್ಟರ್ಗಳು ಆ ಉಚಿತವಾದ ಟ್ಯಾಬ್ಲೆಟ್ ಅನ್ನು ಬರೆದ್ರೆ ಅದು ಅವ್ರಿಗೆ ಫ್ರೀ ಸಿಗುತ್ತೆ. ಇಲ್ಲೇ ಸ್ವಲ್ಪ ಹಣ ಸ್ವಲ್ಪ ಕೊಡಬೇಕಾಗುತ್ತೆ. ಸೊ ಮತ್ತೇನಾಗುತ್ತೆ, ಡಾಕ್ಟರ್ ನೋಡೋದಕ್ಕೆಲ್ಲ ಹಣ ಕೊಡ್ಲಿಕ್ಕಿಲ್ಲ, ಅದೆಲ್ಲ ಉಚಿತವಾಗಿ ಕನ್ಸಲ್ಟೇಷನ್ ಫೀಸ್ ಎಲ್ಲ ಫ್ರೀ. ಮತ್ತೆ ಅಲ್ಲಿಂದ ಏನಾಗುತ್ತೆ, ಅವರನ್ನು ಅಡ್ಮಿಟ್ ಮಾಡಿದ್ರೆ, ಈಗ ಉದಾಹರಣೆ ಕಣ್ಣಿದ್ದು ಆಪರೇಷನ್ ಬೇಕು ಅಂತ ಹೇಳಿದ್ರೆ ಅಡ್ಮಿಟ್ ಮಾಡ್ತೇವೆ. ಕಣ್ಣಿದ್ದು ಆಪರೇಷನ್ ಫ್ರೀ ಆಗುತ್ತೆ ಅವರಿಗೆ. ಒಳಗೆ ಲೆನ್ಸ್ ಇಟ್ಟುಕೊಂಡೇ ನಾವು ಆಪರೇಷನ್ ಮಾಡುವಂಥದ್ದು, ಅದು ಉಚಿತವಾಗಿ ಆಗುತ್ತೆ. ಹೌದು. ಮತ್ತೆ ಬೇರೆ ವಿಭಾಗದಲ್ಲಿ ಯಾರು ಅಡ್ಮಿಟ್ ಆಗ್ತಾರೆ ಅವರಿಗೂ ಕೂಡ ಹೆಚ್ಚಾಗಿ ಉಚಿತವಾಗಿ ಆಗುತ್ತೆ. ಮತ್ತೆ ಕೆಲವು ರಿಯಾಯಿತಿಯಲ್ಲಿ ಆಗ್ತದೆ. ಹೌದು, ರಿಯಾಯಿತಿ ಅಂದ್ರೆ ಈಗ ಏನಾಗುತ್ತೆ, ಯಾರಾದ್ರೂ ಮೂಳೆದ್ದು ಏನಾದ್ರೂ ತೊಂದರೆ ಇದೆ ಅವಾಗ ಇಂಪ್ಲಾಂಟ್ ಒಳಗೆ ಇಡಬೇಕು, ಆ ಇಂಪ್ಲಾಂಟ್ ಕಾಸ್ಟ್ ಎಲ್ಲ ಅವರು ಭರಿಸಬೇಕಾಗುತ್ತೆ, ಆಯ್ತಾ. ಇದು ಆಪರೇಷನ್ ಚಾರ್ಜ್ ನಾವು ಫ್ರೀಯಾಗಿ ಮಾಡ್ತೇವೆ. ಸೊ ಈಗಾಗಲೇ ನೀವು ಕಣ್ಣಿನ ಬಗ್ಗೆ ಹೇಳಿದ್ರಿ. ಸೊ ಆದ ಕಾರಣ ಒಂದು ಪ್ರಶ್ನೆ ಕೇಳ್ತಿದ್ದೀನಿ. ಈ ನೇತ್ರ ತಪಾಸಣಾ ಶಿಬಿರ ಹೇಗೆ ಕಂಡಕ್ಟ್ ಮಾಡ್ತೀರಾ? ಆ್ಯಂಡ್ ಇದಕ್ಕೆ ಸರ್ಕಾರದಿಂದ ಏನಾದರೂ ಸ್ವಲ್ಪ ನೆರವು ಸಿಗುತ್ತಾ? ಹೌದು, ಈಗ ಏನಾಗಿದೆ ಅಂದರೆ, ನಮಗೆ ಜಿಲ್ಲಾ ಆರೋಗ್ಯ ವಿಭಾಗದವರು ಏನಿದ್ದಾರೆ, ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಅಧಿಕಾರಿಗಳು ಏನಿದ್ದಾರೆ, ಅವರು ನಮಗೆ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ತಾಲೂಕಲ್ಲಿ 11 PHC ನಮಗೆ ಕೊಟ್ಟಿದ್ದಾರೆ. ಆ PHC ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ನಾವು ಹೋಗಿ 11 PHC ವ್ಯಾಪ್ತಿಯಲ್ಲಿ ಯಾರಿಗೆ ದೃಷ್ಟಿಯ ಸಮಸ್ಯೆ ಇದೆ ಅದು ತಪಾಸಣೆ ಮಾಡಬೇಕು. ಮಾಡಿದ ನಂತರ ಒಂದು ಲಿಸ್ಟ್ ಮಾಡಬೇಕು, ಅದರಲ್ಲಿ ಯಾರಿಗೆ ಆಪರೇಷನ್ ಮಾಡಿ ಪೊರೆ ಬಂದಿದೆ ಅಂತ. ಸೊ ಅವರನ್ನ ನಂತರ ನಾವು ಶಿಬಿರ ಮಾಡಿ ಅವರನ್ನ ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಆಪರೇಷನ್ ಮಾಡಿ ಅವರನ್ನು ತಗೊಂಡೋಗಿ ಬಿಡಬೇಕು. ಸೊ ಅದಕ್ಕೆ ಅವರು ನೆರವನ್ನ ಸರ್ಕಾರ ಕೊಡ್ತಾರೆ ನಮಗೆ. ಹೌದು, ಅದಕ್ಕೆ ಅಂಧತ್ವ ನಿವಾರಣಾ ಸಂಘ ಅಂತ ಇದೆ, ಅದರಲ್ಲಿ DC ಅವರು ಅಧ್ಯಕ್ಷರಾಗಿರ್ತಾರೆ. ಸರ್, ಈಗಾಗಲೇ ನಾವು ಒಂದಷ್ಟು ಶಿಬಿರಗಳ ಬಗ್ಗೆ ಮಾತಾಡಿದ್ವಿ. ಈ ಶಿಬಿರ ಕಂಡಕ್ಟ್ ಮಾಡಬೇಕಾದ್ರೆ ಆಸ್ಪತ್ರೆಯಲ್ಲಿ ಏನಾದರೂ ಪ್ರೊಸೀಜರ್ ಇದೆಯಾ ಇದಕ್ಕೆ? ಹೌದು, ಪ್ರೊಸೀಜರ್ ಇದೆ. ಏನಂದ್ರೆ ಈಗ ಒಂದು ಸಂಸ್ಥೆ ನಡೆಸಬೇಕು ಅಂತ ಉದ್ದೇಶ ಇಟ್ಟರೆ ಅವರು ನಮಗೆ ಒಂದು ಅರ್ಜಿ ಕೊಡಬೇಕಾಗುತ್ತೆ. ಆ ಅರ್ಜಿಯನ್ನು ಮೆಡಿಕಲ್ ಸೂಪರಿಂಟೆಂಡೆಂಟ್ಗೆ ಅವರು ಕೊಡಬೇಕು. ಅವರು ಮೆಡಿಕಲ್ ಸೂಪರಿಂಟೆಂಡೆಂಟ್ ಏನು ಮಾಡ್ತಾರೆ ಅಂದರೆ ಅರ್ಜಿಯನ್ನು ನನಗೆ ಕಳಿಸ್ತಾರೆ, ನಮ್ಮ ವಿಭಾಗಕ್ಕೆ ಕಳಿಸ್ತಾರೆ. ನಾವು ಅದನ್ನು ಏನು ಮಾಡ್ತೇವೆ ಅಂದರೆ ಹೋಗಿ ಚೆಕ್ ಮಾಡ್ತೇವೆ. ಈಗ ಒಂದು ನಮ್ಮ ಸಂಸ್ಥೆಯೊಟ್ಟಿಗೆ ಯಾರು ಇದ್ದಾರಾ, ಅವರು ನಮಗೆ ಕೊಲಾಬರೇಷನ್ ಕೊಡೋದಿದ್ರೆ ವ್ಯವಸ್ಥೆಗಳು ಇದೆಯಾ, ಅಲ್ಲಿ ಕ್ಯಾಂಪ್ ಮಾಡಲಿಕ್ಕೆ ಜಾಗ ಇದೆಯಾ, ಅನುಕೂಲತೆ ಇದೆಯಾ, ಅದೆಲ್ಲ ನೋಡ್ತೇವೆ ನಾವು. ನೋಡಿ ಬಂದ ನಂತರ ಆ ರಿಪೋರ್ಟನ್ನು ವೈದ್ಯಕೀಯ ಅಧೀಕ್ಷಕರಿಗೆ ಕೊಡ್ತೇವೆ ನಾವು. ಸೊ ನಂತರ ಕ್ಯಾಂಪನ್ನು ಫಿಕ್ಸ್ ಮಾಡ್ತೇವೆ, ನಂತರ ಹೋಗಿ ಕ್ಯಾಂಪನ್ನು ಮಾಡಿ ನಾವು ಬರ್ತೇವೆ. ಇಷ್ಟು ಪ್ರೊಸೀಜರ್ ಇದೆ. ಸರ್, ಈಗಾಗಲೇ ಹೇಳಿದ್ರಿ ಬೇರೆ ಒಂದು ಡಿಪಾರ್ಟ್ಮೆಂಟ್ ಅಥವಾ ಬೇರೆ ಒಂದು ಸೋಷಿಯಲ್ ಆರ್ಗನೈಸೇಷನಲ್ಲಿ ಸಹಭಾಗಿತ್ವ ಇದ್ದು ಕೆಲಸ ಮಾಡ್ತೀವಿ ಅಂತ. ಸೊ ಇದರ ಕುರಿತಾಗಿ ವಿವರ ನೀಡಿ. ಸೊ ಈಗ ಏನಂದರೆ ನಿಮಗೆ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿರ್ಬೋದು, ಬೇರೆ ರಾಜ್ಯದಲ್ಲಿರ್ಬೋದು, ಅಥವಾ ನಮ್ಮ ಜಿಲ್ಲೆಯಲ್ಲಿರ್ಬೋದು ಅನೇಕ ಸಂಘಟನೆಗಳು ಇದ್ದಾವೆ. ಅದು ನೋಂದಾಯಿತ ಆಗಿರ್ಬೋದು, ನೋಂದಾಯಿತವಲ್ಲದ್ದು ಆಗಿರ್ಬೋದು. ಅವರದ್ದು ಒಂದು ಮುಖ್ಯ NGOs ಅಂತ ಅವರದೊಂದು ಮುಖ್ಯ ಗುರಿ ಏನಂದರೆ ಬಡವರಿಗೆ ಆರೋಗ್ಯ ಸೇವೆ ಕೊಡುವಂಥದ್ದು ಅಥವಾ ಅವರಿಗೆ ಸೌಲಭ್ಯಗಳಿದ್ದರೆ ಸೌಲಭ್ಯ ದೊರಕಿಸಿಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಸೊ ಈಗ ನಾವೇನು ಮಾಡ್ತೇವೆ ಅಂದರೆ ನಮ್ಮದು ಹೆಚ್ಚಾಗಿ ಇರುವುದು ಆರೋಗ್ಯ ಕ್ಷೇತ್ರದಲ್ಲಿ ಆಗಿರೋದ್ರಿಂದ ಈಗ ಅವರದ್ದು ನಿರೀಕ್ಷೆಗಳು ನಮ್ಮಲ್ಲಿ ಏನಿದೆ ಅಂತ ತಿಳ್ಕೊಳ್ತೇವೆ. ನಮ್ಮಲ್ಲಿಂದ ಯಾವ ಶಿಬಿರಗಳು ಅವರಿಗೆ ಬೇಕು, ಆರೋಗ್ಯ ತಪಾಸಣೆ ಬೇಕಾ, ಚಿಕಿತ್ಸಾ ಶಿಬಿರ ಬೇಕಾ, ಸ್ಪೆಷಾಲಿಟಿ ಕ್ಯಾಂಪ್ ಬೇಕಾ, ಅದನ್ನು ನೋಡಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಅವರಲ್ಲಿ ನಾವು ನಡೆಸಿಕೊಡ್ತೇವೆ. ಸರ್, ಈಗಾಗಲೇ ಹೇಳಿದ್ರಿ ಆಸ್ಪತ್ರೆಯಲ್ಲಿ ಏನಾದರೂ ಒಂದು ನ್ಯೂನ್ಯತೆ ಅಥವಾ ಕಂಪ್ಲೇಂಟ್ಸ್ ಬಂದರೆ ಅದರ ಕುರಿತಾಗಿ ಕ್ರಮ ವಹಿಸ್ತೀರಾ ಅಂತ. ಸೊ ಈ ಕ್ರಮ ವಹಿಸುವಿಕೆ ಯಾವ ರೀತಿ ಇರುತ್ತೆ? ಈಗ ಏನಂದರೆ ನಮ್ಮಲ್ಲಿ ಒಂದು 3-4 ರೀತಿದ್ದು ವ್ಯವಸ್ಥೆ ಇದೆ. ಒಂದೇನಂದರೆ ನೀವು ನೋಡಿರ್ಬೋದು, ನಮ್ಮ OPD ಇರ್ಬೋದು ಅಥವಾ IPD ಇರ್ಬೋದು, ಒಳರೋಗಿ ವಿಭಾಗದಲ್ಲಿ ಇರ್ಬೋದು, ಎಲ್ಲ ವಾರ್ಡ್ಗಳಲ್ಲೂ ಕೂಡ ನಾವು ಸಲಹಾ ದೂರು ಪೆಟ್ಟಿಗೆಗಳನ್ನು ಇಟ್ಟಿದ್ದೇವೆ. ಅವರೇನಾದರೂ ಕಂಪ್ಲೇಂಟ್ಗಳಿದೆ, ಯಾರಿಗೆ ರೋಗಿಗಳಿಗೆ ನಮ್ಮ ಸೇವಾ ನ್ಯೂನತೆಯ ಬಗ್ಗೆ ಕಂಡು ಬಂದರೆ ಅವರು ಅದರಲ್ಲಿ ಡ್ರಾಪ್ ಬಾಕ್ಸಲ್ಲಿ ಆ ಕಂಪ್ಲೇಂಟನ್ನು ಹಾಕಬೇಕು. ಅದು ಒಂದು. ಸೊ ಎವ್ರಿ ಸ್ಯಾಟರ್ಡೇ ನಾವು ಅದನ್ನು ಓಪನ್ ಮಾಡಿ ಅದರಲ್ಲಿ ಏನು ಕಂಪ್ಲೇಂಟ್ ಇದೆ ಅಂತ ಅಧ್ಯಯನ ಮಾಡ್ತೀವಿ. ಮತ್ತು ಏನಾದರೂ ತೊಂದರೆಗಳು ಇದ್ದರೆ ನಿಜವಾಗಿ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಅದರಲ್ಲಿ ಅವ್ರ ಫೋನ್ ನಂಬರ್ ಎಲ್ಲ ಕೊಡಬೇಕು. ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ವಿವರಗಳನ್ನು ತೆಕ್ಕೊಳ್ತೀವಿ. ನಂತರ ನಾವು ಮೆಡಿಕಲ್ ಸೂಪರಿಂಟೆಂಡೆಂಟ್ಗೆ ಹೇಳ್ತೀವಿ, ಅವರ ಮುಖಾಂತರ ಬೇರೆ ವಿಭಾಗಗಳಿಗೆ ಅವರು ನಿರ್ದೇಶನಗಳನ್ನು ಕೊಡ್ತಾರೆ. ಅದು ಒಂದು. ಎರಡನೇದು ಏನಂದರೆ ಪ್ರತಿ ದಿವಸ ಇಲ್ಲಿಂದ ತುಂಬ ಜನ ಅಡ್ಮಿಟ್ ಆಗ್ತಾರೆ ಮತ್ತು ಅವರು ಡಿಸ್ಚಾರ್ಜ್ ಆಗ್ತಾರೆ. ಈಗ ಡಿಸ್ಚಾರ್ಜ್ ಆಗೋದಕ್ಕಿಂತ ಮೊದಲಾಗಿ ನಾವು ಅವರಿಗೆ ಒಂದು ಫೀಡ್ಬ್ಯಾಕ್ ಫಾರ್ಮ್ ಅಂತ ಇದೆ ನಮ್ಮದು. ಅವರ ಬಗ್ಗೆ ಅವರು ನಮ್ಮ ಸೇವೆಯ ಬಗ್ಗೆ ಒಂದು ಮೌಲ್ಯಮಾಪನ ಮಾಡಬೇಕು. ಸೊ ಅದನ್ನು ನಾವು ಕಲೆಕ್ಟ್ ಮಾಡ್ತೇವೆ. ನಮ್ಮ ವಾರ್ಡಲ್ಲಿ ಇವರಿರ್ತಾರೆ, PREಗಳು ಅಂತ ಇದೆ, ರೋಗಿಗಳೊಟ್ಟಿಗೆ ಸಂಪರ್ಕ ಇರುವಂಥ ಒಂದು ಸಿಬ್ಬಂದಿ ಇದ್ದಾರೆ. ಸೊ ಅವರು ಅದನ್ನು ತೆಕ್ಕೊಳ್ತಾರೆ. ಅದನ್ನು ನಾವು ಅಧ್ಯಯನ ಮಾಡ್ತೇವೆ. ಪ್ರತಿ ತಿಂಗಳು ಅದರ ಬಗ್ಗೆ ರಿಪೋರ್ಟ್ ಮಾಡಿ, ಸೊ ಅದರಲ್ಲಿ ಏನು ಕುಂದುಕೊರತೆಗಳು ಹೇಳಿದ್ದಾರೆ, ಯಾವ ವಿಭಾಗದಲ್ಲಿ ಹೇಳಿದ್ದಾರೆ, ಅಂಥ ವಿಭಾಗದವರೊಟ್ಟಿಗೆ ಚರ್ಚೆ ಮಾಡಿ ಅದನ್ನು ಮುಂದೆ ಆಗದ ರೀತಿಯಲ್ಲಿ ಏನು ಮಾಡ್ಬೋದು ಅಂತ ನಾವು ಇದು ಮಾಡ್ತೇವೆ. ಮತ್ತು ರೋಗಿಗಳಿಗೆ ಅದರ ಬಗ್ಗೆ ತಿಳಿಸ್ತೇವೆ. ನಾವು ಹೀಗೆ ನಾವು ಮಾಡಿದ್ದೀವಿ. ಹಾಗೆ ಹೊರರೋಗಿ ವಿಭಾಗದಲ್ಲೂ ಕೂಡ ಈಗ ಡೈಲಿ ಬರ್ತಾರೆ ನಮ್ಮ ಹೊರರೋಗಿ ವಿಭಾಗಕ್ಕೆ 800ರಿಂದ 1000 ಜನ ಬರ್ತಾರೆ. ಬಂದಾಗ ಏನು ಮಾಡ್ತೇವೆ ಅಂದರೆ ಕೆಲವು ಸ್ಥಳಗಳಲ್ಲಿ ಅವರನ್ನು ಭೇಟಿ ಮಾಡಿ ಅವರ ಅಭಿಪ್ರಾಯವನ್ನು ತಗೊಳ್ತೇವೆ. ಅವರಿಗೆ ರೋಗಿಗಳು ಸಿಕ್ಕಿದಾರಾ, ಡಾಕ್ಟರ್ಗಳು ಸಿಕ್ಕಿದಾರಾ, ಮತ್ತು ಅವರಿಗೆ ಟೆಸ್ಟ್ಗಳನ್ನು ಕೊಟ್ಟಾಗ ಟೈಮಿಗೆ ಸರಿಯಾಗಿ ರಿಪೋರ್ಟ್ ಸಿಕ್ಕಿದೆಯಾ, ಮತ್ತು ಇಲ್ಲಿಯ ಸಿಬ್ಬಂದಿಗಳು ಹೇಗೆ ವರ್ತನೆ ಮಾಡಿದ್ದಾರೆ, ಅಥವಾ ಅಡ್ಮಿಷನ್ ಕೌಂಟ್ರಲ್ಲಿ ಎಷ್ಟು ಲೇಟ್ ಆಯಿತು, ಯಾಕೆ ಲೇಟ್ ಆಯಿತು, ಅದೆಲ್ಲವನ್ನು ಅವರು ಬರೀಬೇಕು ಅದರಲ್ಲಿ. ಅದು ರಿಪೋರ್ಟಿನಾಗೆ. ಸೊ ಅದನ್ನು ನಾವು ತೆಕ್ಕೊಳ್ತೇವೆ. ಅದನ್ನು ಪುನಃ ಸ್ಟಡಿ ಮಾಡ್ತೇವೆ. ಸೊ ಅದರ ಬಗ್ಗೆ ಏನಾದ್ರು ಕುಂದುಕೊರತೆಗಳಿದ್ದಾಗ ಆ ಡಿಪಾರ್ಟ್ಮೆಂಟಿನವರಿಗೆ ಹೇಳ್ತೇವೆ ಹೀಗೀಗೆ ಆಗಿದೆ ಅಂತ. ಅದು ನಾವು ಹೇಳುವುದಿಲ್ಲ, ನಾವು ಮೆಡಿಕಲ್ ಸೂಪರಿಂಟೆಂಡೆಂಟ್ ಕೊಡ್ತೇವೆ. ಮತ್ತು ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಂತ ಇದೆ, ಅದು ಅವರ ಕೆಲಸ. ಅವರು ಅದರ ಬಗ್ಗೆ ಅವರಿಗೆ ತಿಳಿಸ್ತಾರೆ.
ವಹಿಸ್ತಾರೆ. ಅದು ಆಗದಾಗಿ ನೋಡುವಂಥ ಕೆಲಸವನ್ನ ಅವ್ರು ಮಾಡ್ತಾರೆ. ಅದು ಎರಡನೇದು. ಮೂರನೇದು ಏನಂದ್ರೆ, ಈಗ ನಿಮಗೆ ಏನಂದ್ರೆ ಅದು ತೃಪ್ತಿ ಇಲ್ಲ, ಆ ಡ್ರಾಪ್ ಬಾಕ್ಸ್ ಅಲ್ಲಿ ಹಾಕುದು ಈಗೆಲ್ಲ ಬರೆಯುವುದು ತೃಪ್ತಿ ಇಲ್ಲ, ಆ ಡಾಕ್ಟರ್ಗಳಿಗೆ ಮೆಡಿಕಲ್ ಸೂಪರಿಂಟೆಂಡೆಂಟ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ರೆ ಅವರನ್ನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹತ್ರ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡುವ ಹಾಗೆ ನಾವು ಮಾಡ್ತೇವೆ. ಅದು ಆಗ್ತದೆ. ಇನ್ನೊಂದು ಏನಂದ್ರೆ, ಅದು 4ನೇ ಲೆವೆಲ್ ಆಗುವಂತ. 3ನೇ ಲೆವೆಲ್ ಅಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಆಸ್ಪತ್ರೆ ಸಹಾಯಕ ನಿರ್ವಹಣಾ ಅಧಿಕಾರಿಗಳು ಅಂತ ಇದ್ದಾರೆ. ಸೊ ಅವರ ಗಮನಕ್ಕೆ ತರ್ತೇವೆ. ಪ್ರತಿ ವಾರ್ಡಿಗೆ ಒಬ್ರು ಜವಾಬ್ದಾರಿ ಇರ್ತಾರೆ, AHOಗಳು ಅಂತ ಹೇಳ್ತೇವೆ, ಅಸಿಸ್ಟೆಂಟ್ ಹಾಸ್ಪಿಟಲ್ ಆಪರೇಷನ್ಸ್ ಆಫೀಸರ್ ಅಂತ. ಸೊ ಅವರು ಅದರ ಬಗ್ಗೆ ನಿಗಾ ವಹಿಸ್ತಾರೆ ಅಲ್ಲಿ. ಯಾಕಂದ್ರೆ ಅವರಲ್ಲೇ ಹೋಗ್ಬೋದು. ಈಗ ನರ್ಸ್ಗಳಿಂದ ಏನಾದರೂ ತೊಂದರೆ ಆಗಿದೆ, ಇಮಿಡಿಯೇಟ್ ಹೋಗಿ ಅವರಿಗೆ ಹೇಳ್ತಾರೆ, ನೀವು ಯಾಕೆ ಹಾಗೆ ಮಾಡಿದ್ರಿ, ಮಾಡಬಾರ್ದಿತ್ತು ಅಂತ. ಸೊ ಅವರಿಗೆ ಬೇಕಾದ ನಿರ್ದೇಶನಗಳನ್ನು ತಗೊಳ್ತಾರೆ. ಇನ್ನು ಮುಂದೆ ಆಗದಾಗೆ ಜಾಗ್ರತೆ ವಹಿಸಿ ಅಂತ ಹೇಳ್ತಾರೆ ಅವರು. ಅದು ಅಲ್ಲಿ ಆಗುತ್ತೆ. ಸೊ ಈ ರೀತಿಯ ಒಂದು ಕುಂದುಕೊರತೆಯ ಒಂದು ವ್ಯವಸ್ಥೆ, ನಿವಾರಣಾ ವ್ಯವಸ್ಥೆಯನ್ನು ನಮ್ಮಲ್ಲಿ ಇಟ್ಕೊಂಡಿದ್ದೇವೆ. ಸೊ ಈ ರೀತಿ ಒಟ್ಟಾಗಿ ರೋಗಿಗಳಿಗೆ ಯಾವ ರೀತಿ ತೊಂದರೆ ಬಾರದಂತೆ ನೋಡ್ಬೋದು. ಸರ್, ಈಗ ಸೇವೆ ನೀಡುವುದಕ್ಕಿಂತ ಉತ್ತಮವಾದ ಗುಣಮಟ್ಟದ ಸೇವೆ ನೀಡುವುದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಇದರ ಕುರಿತಾಗಿ ಯಾವ ರೀತಿ ಕ್ರಮ ವಹಿಸ್ಕೊಂಡಿದ್ದೀರಾ ಸರ್? ಅಂದ್ರೆ ಈಗ ಉತ್ತಮ ಗುಣಮಟ್ಟ ಅಂತ ಹೇಳುವಾಗ ಅದಕ್ಕೆ ತುಂಬಾ ಮಾಪಕಗಳು ಇದೆ. ಈಗ NABHನವರ ಮುಖಾಂತರ ಹೇಳುದಿದ್ರೆ ತುಂಬಾ ಮಾಪಕಗಳನ್ನ ಇಟ್ಟಿದ್ದಾರೆ. ಅದರ ಮೇಲೆ ಅವರು ಇಷ್ಟು ಮಾಪಕಗಳನ್ನ ಇವರು ಪೂರೈಸಿದ್ದಾರೆ ಅಂತ ಹೇಳ್ಕೊಂಡು ನಮ್ಮ ಅಕ್ರೆಡಿಟೇಷನ್ ಕೊಡುವಂಥದ್ದು. ಅದರಲ್ಲಿ ಒಂದು ಮುಖ್ಯ ಏನಂದ್ರೆ, ಈಗ ರೋಗಿಗಳು ನಮ್ಮಲ್ಲಿಗೆ ಬಂದಾಗ ಅವರಿಗೆ ನಗುಮುಖದ ಸೇವೆಯನ್ನು ಕೊಡುವಂಥದ್ದು. ಅದು ಫಸ್ಟಿಗೆ ಅವರು ಬರುವುದು ಫ್ರಂಟ್ ಆಫೀಸಿಗೆ. ಈಗ ಅಲ್ಲಿ ರಿಜಿಸ್ಟ್ರೇಷನ್ ಮಾಡುವಾಗ ಅವರನ್ನು ಹೇಗೆ ಸ್ವೀಕಾರ ಮಾಡಿದ್ದಾರೆ, ಅವರಿಗೆ ಎಷ್ಟು ಬೇಗ ಸರ್ವಿಸ್ ಕೊಟ್ಟಿದ್ದಾರೆ, ಮತ್ತೆ ಲೇಟ್ ಎಷ್ಟು, ಆದಷ್ಟು ಕಡಿಮೆ, ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದು ಇಂಡಿಕೇಟರ್ ಇದೆ. ಇಷ್ಟು 5 ನಿಮಿಷ 10 ನಿಮಿಷ, ಈಗ ಡಿಸ್ಚಾರ್ಜ್ ಆಗುದಿದ್ರು ಕೂಡ 4 ಗಂಟೆ ಒಳಗೆ ಡಿಸ್ಚಾರ್ಜ್ ಆಗಬೇಕು, ಲೇಟ್ ಆಗಬಾರ್ದು, ಇದೆಲ್ಲ ಇಂಡಿಕೇಟರ್ ಇದೆ. ಸೊ ಹಾಗೆ ಅಂತ ಇಂಡಿಕೇಟರ್ಗಳನ್ನ, ಮಾಪಕ ಮಟ್ಟಗಳನ್ನ ನಾವು ಪ್ರತಿ ಡಿಪಾರ್ಟ್ಮೆಂಟ್ಗೆ ಇಟ್ಟಿದ್ದೇವೆ. ಸೊ ಅದನ್ನ ಪ್ರತಿ ದಿವಸ ಅದನ್ನು ಚೆಕ್ ಮಾಡ್ತಾರೆ, ಎಷ್ಟು ಜನ ಬಂದ್ರು, ಎಷ್ಟು ಜನರ ಕಂಪ್ಲೇಂಟ್ ಬಂತು. ಆ ಕಂಪ್ಲೇಂಟಿನ ಮೇಲೆ ನಾವು ಹೇಳ್ತೇವೆ, ಇದು ತಪ್ಪಾಗಿದೆ, ಇದನ್ನು ಸರಿ ಮಾಡಬೇಕು ಅಂತ. ಎಲ್ಲಿ ಕಂಪ್ಲೇಂಟ್ಗಳು ಕಡಿಮೆ ಇದೆ ಅವಾಗ ಏನಾಗುತ್ತೆ ಅಂದ್ರೆ ಆ ಗುಣಮಟ್ಟ ಜಾಸ್ತಿ ಇದೆ ಅಂತ. ಅದು ಒಂದು ಫ್ರಂಟ್ ಆಫೀಸ್ ಆಯ್ತು. ಇನ್ನೇನಂದ್ರೆ ಸೆಕೆಂಡ್ ಇರುವಂತದ್ದು ಈಗ ವೈದ್ಯರುಗಳು. ಈಗ ನಾನು ಒಂದು ವಿಭಾಗಕ್ಕೆ ಹೋಗ್ತೇನೆ, ನನಗೆ ಮೆಡಿಸಿನ್ ವಿಭಾಗಕ್ಕೆ ಹೋಗ್ಬೇಕು ಅಥವಾ ಸರ್ಜರಿ ವಿಭಾಗಕ್ಕೆ ಹೋಗ್ಬೇಕು. ಹೋದಾಗ ವೇಟಿಂಗ್ ಟೈಮ್ ಎಷ್ಟು ಕಡಿಮೆ ಇದೆ ಅಂತ. ಈಗ ಡಾಕ್ಟರ್ಗಳು ನನ್ನನ್ನು ಎಷ್ಟು ಬೇಗ ನೋಡ್ತಾರೆ ಅದ್ರ ಮೇಲೆ ಇರುವಂತದ್ದು. ಈಗ ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ. ಹೆಚ್ಚು ನಿಧಾನ ಮಾಡಿದ್ರೆ, ಕಾಯಿಸಿದ್ರೆ ಏನಾಗುತ್ತೆ, ಸಿಟ್ಟು ಬರುತ್ತೆ. ಇದು ಇವರದೇ ಒಂದು ಆಸ್ಪತ್ರೆ ಇಲ್ಲ, ಬೇರೆ ಒಂದು ಆಸ್ಪತ್ರೆ ಇದೆ ಅಂತ ಅವ್ರು ಹೋಗ್ತಾರೆ. ಅದರಿಂದ ಎಷ್ಟು ಕಾಯಿಸುವುದು ಕಡಿಮೆ ಇರುತ್ತೋ ಅಷ್ಟು ಬೇಗ ಸರ್ವಿಸ್ ಸಿಗುತ್ತೆ. ಡಾಕ್ಟರ್ಗಳು ನೋಡ್ತಾರೆ. ಮತ್ತೆ ಡಾಕ್ಟರ್ಗಳು ನೋಡುವಾಗ ಅವರು ಎಷ್ಟು ಚೆನ್ನಾಗಿ ಅವರನ್ನು ನೋಡಿದ್ದಾರೆ, ಈಗ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಟ್ಟಿದ್ದಾರೆ, ಸಮಜಾಯಿಷಿ ಹೇಗೆ ಕೊಟ್ಟಿದ್ದಾರೆ, ಅದರ ಮೇಲೆ ಇರುವಂತದ್ದು. ಮತ್ತೆ ಅದು OPಯಲ್ಲಿ ಮತ್ತೆ ಇನ್ನೇನಂತ ತಪಾಸಣಾ ವಿಭಾಗ ಇದೆ ನಮ್ಮಲ್ಲಿ, ಡಯಾಗ್ನೋಸ್ಟಿಕ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇವೆ, ಲ್ಯಾಬಿಗೆ ಹೋದಾಗ ಈಗ ಹೇಳ್ತಾರೆ ಅವರು 10 ಗಂಟೆಗೆ ಬನ್ನಿ, ರಿಪೋರ್ಟ್ ನಿಮ್ದು ಕೊಡ್ತೇವೆ ಅಂತ. ಈಗ 10 ಗಂಟೆಗೆ ರಿಪೋರ್ಟ್ ಸಿಕ್ಕಿದಾ ಇಲ್ವಾ ಅಂತ. ಈಗ ಲೇಟ್ ಆದ ಕೂಡಲೇ ಅದು ಇಂಡಿಕೇಟರ್ ಅದು ಸರಿ ಆಗ್ಲಿಲ್ಲ, ಅದಕ್ಕೆ ಬೇಕಾಗಿ 10 ಗಂಟೆ ಇದ್ರೆ 10 ಗಂಟೆ ಒಳಗೆ ಅದು ಡಿಸ್ಪ್ಯಾಚ್ ಆಗಿರ್ಬೇಕು. ಹಾಗೆ ರೇಡಿಯಾಲಜಿಗೆ, ಎಕ್ಸ್ರೇಗೆ ಹೋದಾಗಲೂ ಕೂಡ ಅಲ್ಲಿ ನಿಮಗೆ ಟೈಮಿಗೆ ಈಗ ಕರ್ಕೊಂಡು ಹೋದ ಕೂಡಲೇ ಕ್ಯೂ ಇರ್ಬೋದು. ಕ್ಯೂ ಅಲ್ಲಿ ನಿಂತು ನಿಮ್ಮ ಟರ್ನ್ ಬಂದಾಗ ಯಾರು ಎಕ್ಸ್ರೇ ಟೆಕ್ನಿಷಿಯನ್ ಇದ್ದಾರೆ ಅವರಿಗೆ ಅಲಾಟ್ ಮಾಡ್ತಾರೆ ನಿಮ್ಮನ್ನ. ಅವರು ಎಷ್ಟು ಬೇಗ ತೆಗೀತಾರೆ ಅದರ ಮೇಲೆ ಇರುವಂತದ್ದು. ಮತ್ತೆ ಎಕ್ಸ್ರೇ ಈಗ ಫಿಲ್ಮ್ ಎಲ್ಲ ಕೊಡೋದಿಲ್ಲ, ನಿಮಗೆ ಗೊತ್ತಿರಬಹುದು, ಎಲ್ಲ ಈಗ ಕಂಪ್ಯೂಟರೈಸ್ಡ್, ಡಿಜಿಟಲ್ ಎಕ್ಸ್ರೇ, ಡಿಜಿಟಲ್ ಬರುವಂತದ್ದು. ಮತ್ತೆ ನಿಮಗೆ ಕಾಪಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಫಿಕ್ಸ್ಡ್ ಹಣ ಕೊಡಬೇಕು. ಅದು ಇದು ಆವಾಗ ಅಲ್ಲಿ ಕಾಯಿಸಿದ್ದು ಹೆಚ್ಚಾಗಿದ್ರೆ ನಿಮಗೇನಾಗುತ್ತೆ, ಅತೃಪ್ತಿ ಆಗ್ತದೆ. ಇಲ್ಲ ಕಾಯಿಸಿದ್ದು ಕಡಿಮೆ ಇದ್ರೆ, ಇಲ್ಲ ಬೇಗ ಆಯ್ತು 10 ನಿಮಿಷದಲ್ಲಿ ಮುಗಿಸಿದ್ರು ಅಂತ ಹೇಳಿದ್ರೆ ನಿಮ್ಮ ಮುಖದಲ್ಲೂ ಕೂಡ ನಗು ಬರುತ್ತೆ ಅಲ್ವಾ, ಅದು ಒಂದು ಇಂಡಿಕೇಟರ್. ಸೊ ಇದೆಲ್ಲವೂ ಕೂಡ OPಯಲ್ಲಿ ನಾವು ನೋಡುವಂಥದ್ದು. ಮತ್ತೆ ನಾವು IPಯಲ್ಲಿ ನೋಡೋದೇನೆಂದ್ರೆ ನರ್ಸ್ಗಳು, ಹೆಚ್ಚಾಗಿ ನರ್ಸ್ಗಳ ಸೇವೆ ಮುಖ್ಯ. ಅವರು ಹೇಗೆ ಸೇವೆ ಕೊಡ್ತಾರೆ, ಅವರಿಗೆ ಟೈಮಿಗೆ ಸರಿಯಾಗಿ ಹೋಗಿದ್ದಾರಾ, ನೋಡಿದಾರಾ, ಮತ್ತೆ ಅವರ ಕಂಪ್ಲೇಂಟ್ ಕೊಟ್ಟಾಗ ಅವರ ನಗುಮುಖದಲ್ಲಿ ಮಾತಾಡಿದಾರಾ, ಮತ್ತೆ ವೈದ್ಯರುಗಳು ಸರಿಯಾಗಿ ಬಂದಿದ್ದಾರಾ, ಕ್ಲೀನ್ ಇಟ್ಟಿದ್ದಾರಾ, ಬೆಡ್ ಮೇಕಿಂಗ್ ಸರಿ ಇದೆಯಾ, ಟಾಯ್ಲೆಟ್ಗಳು ಕ್ಲೀನ್ ಇದೆಯಾ, ಮತ್ತೆ ವಾತಾವರಣ ಹೇಗಿದೆ, ಆಂಬಿಯನ್ಸ್ ಅಂತ ಹೇಳ್ತೇವೆ, ಹೇಗಿದೆ, ಅದನ್ನ ಅವರು ಹೇಗೆ ಟಿಕ್ ಮಾಡ್ತಾರೆ, ಅದರ ಮೇಲೆ ನಾವು ನೋಡುವಂಥದ್ದು. ಇವೆಲ್ಲ ಇದ್ರೆ ಏನಾಗುತ್ತೆ, ಅದು ಬೇರೆ ಇದೆಲ್ಲ ಬಿಹೇವಿಯರಲ್ ಇದಾಯ್ತು, ಡಿಟರ್ಮಿನೆಂಟ್ಸ್ ಆಯ್ತು. ಇನ್ನೇನಂದ್ರೆ ಕಾಸ್ಟ್, ಅಫೋರ್ಡೆಬಿಲಿಟಿ ನೋಡ್ತೇವೆ ನಾವು. ಈಗ ನಮ್ಮ ಸರ್ವಿಸ್ ಜನಸಾಮಾನ್ಯರಿಗೆ ಕೈಗೆ ಎಟಕ್ತದ ಇಲ್ವಾ ಅಂತ. ಕೈಗೆ ಎಟಕದಿದ್ರೆ ಏನಾಗ್ತದೆ, ಅವ್ರ ಮನೆಯಲ್ಲಿ ಉಳಿತಾರೆ, ಅವ್ರು ಬರುವುದಿಲ್ಲ. ಅವರಿಗೆ ಸೆಕೆಂಡ್ ಆಲ್ಟರ್ನೇಟಿವ್ ಇರೋದು ಗೌರ್ಮೆಂಟ್ ಹಾಸ್ಪಿಟಲ್. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೋದಾಗ ಬೇರೆ ಸಮಸ್ಯೆಗಳಿದೆ ಅಂತ ಅವ್ರು ಹೇಳ್ತಾರೆ. ಆವಾಗ ಏನಾಗುತ್ತೆ, ಅಫೋರ್ಡೆಬಿಲಿಟಿ ಹೇಗೆ ಉಂಟು, ಟೆಸ್ಟ್ಗಳಿಗೆ ನಾವು ಮಾಡುವಂಥ ರೇಟ್ಗಳು ಅವರಿಗೆ ಸಾಕಾಗ್ತದ, ಅವರಿಗೆ ಕಷ್ಟ ಆಗ್ತದ, ಅದೆಲ್ಲ ನಾವು ಸ್ಟಡಿ ಮಾಡ್ತೇವೆ.
ನಾವು ಕೆಲವೊಮ್ಮೆ ಏನಾಗುತ್ತೆ ರೇಟ್ ಜಾಸ್ತಿ ಮಾಡಿ ಇದನ್ನ ಕಡಿಮೆ ಮಾಡಿದ್ದು ಕೂಡ ಉಂಟು, ಆಯ್ತಾ. ಸೊ ಅವರ ನಿರೀಕ್ಷೆಯನ್ನು ನೋಡ್ಕೊಂಡು ಕೆಲಸ ಮಾಡುವಂಥದ್ದು. ಯಾಕಂದ್ರೆ ಈಗ ಮಾರುಕಟ್ಟೆ ವಿಭಾಗದವರು ಇದ್ದಾರೆ, ಅವರು ಮಾರುಕಟ್ಟೆ ಕೆಲಸವನ್ನ ಮಾಡ್ತಾರೆ, ಬೇರೆ ಬೇರೆ ಕಡೆ ಹೋಗಿ ಮಾಡ್ತಾರೆ. ಸೊ ಈಗ ಅವರಿಗೆ ಹೇಳಿದ ರೀತಿಯಲ್ಲಿ ಆಗ್ಬೇಕಲ್ಲ. ಈಗ ಅವರು ಜನರಿಗೆ ಹೇಳಿರ್ತಾರೆ ನಮ್ಮ ಆಸ್ಪತ್ರೆಗೆ ಬನ್ನಿ, ರೇಟ್ ಕಡಿಮೆ ಇದೆ, ಬೇಗ ಸರ್ವಿಸ್ ಕೊಡ್ತೀವಿ, ನಿಮಗೆ ಬೆಡ್ ಸಿಗುತ್ತೆ, ಅದೆಲ್ಲ ಹೇಳಿರ್ತಾರೆ ಅವರು. ಈಗ ಇಲ್ಲಿ ಬಂದಾಗ ಅದಕ್ಕೆ ರಿವರ್ಸ್ ಇದ್ರೆ ಏನಾಗುತ್ತೆ ಅಲ್ವಾ, ಅದು ತೃಪ್ತಿ ಇರುವುದಿಲ್ಲ. ಅದೆಲ್ಲವನ್ನ ನಾವು ನೋಡ್ತೇವೆ. ಅದೆಲ್ಲವೂ ಸರಿಗಟ್ಟ ಇದ್ರೆ ಜನರು ನಮ್ಮಲ್ಲಿ ಬರ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ವ್ಯವಸ್ಥೆಗಳು ಬರ್ಲಿಕ್ಕೆ ಹೋಗ್ಲಿಕ್ಕೆ ಆಕ್ಸೆಸಿಬಿಲಿಟಿ ಅಂತ ನಾವು ಹೇಳ್ತೇವೆ. ಈಗ ಬರ್ಲಿಕ್ಕೆ ಹೋಗ್ಲಿಕ್ಕೆ ವ್ಯವಸ್ಥೆ ಇದೆಯಾ, ಅನುಕೂಲ ಇದೆಯಾ ಬರಲಿಕ್ಕೆ ಹೋಗ್ಲಿಕ್ಕೆ ಅಂತ. ಈಗ ಏನಾಗುತ್ತೆ, ಈಗ ಬೇರೆ ಬೇರೆ ಕಡೆಯಿಂದ ನಮ್ಮಲ್ಲಿ ಬಸ್ಸುಗಳು ಬರುತ್ತೆ, ರಾತ್ರಿ ಕೂತ್ರೆ ಬೆಳಿಗ್ಗೆ ಇಲ್ಲಿ ಬರ್ತಾರೆ. ಈಗ ಧಾರವಾಡ ಇರ್ಬೋದು, ರಾಣಿಬೆನ್ನೂರು ಇರ್ಬೋದು, ಅಥವಾ ದಾವಣಗೆರೆ ಇರ್ಬೋದು, ಅಲ್ಲಿಂದಲೂ ರೋಗಿಗಳು ಬರ್ತಾರೆ. ಕಣ್ಣೂರು, ತಲಶ್ಶೇರಿ ಆ ಕಡೆಯಿಂದಲೂ ಕೂಡ ಬರ್ತಾರೆ. ಮಂಡ್ಯ, ತುಮಕೂರು ಅಲ್ಲಿಂದಲೂ ಕೂಡ ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ಅವರಿಗೆ ಕನ್ವೇಯನ್ಸ್ ಇದೆ, ರಾತ್ರಿ ಕೂತ್ಕೊಳ್ತಾರೆ, ಬೆಳಿಗ್ಗೆ ಬರ್ತಾರೆ. ಹೊರ ರೋಗಿಗಳಾದವರು ಸಂಜೆ ಪುನಃ ಹೋಗ್ತಾರೆ. ಒಳ ರೋಗಿಗಳಾದವರು ಇಲ್ಲಿ ಅಡ್ಮಿಟ್ ಆಗ್ತಾರೆ. ಇಲ್ಲಿ ಅಡ್ಮಿಟ್ ಆದಾಗ ಏನಾಗುತ್ತೆ, ಅವರಿಗೆ ಫ್ರೀ ಬೆಡ್ ಸಿಗುತ್ತೆ, ಫ್ರೀ ಫುಡ್ ಸಿಗುತ್ತೆ, ಮತ್ತೆಲ್ಲ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಅವರಿಗೆ ಚಿಕಿತ್ಸೆ ಆಗುತ್ತೆ. ಮತ್ತೆ ನಮ್ದು ಆರೋಗ್ಯ ಕಾರ್ಡ್ ಇದೆ, ಅದು ನಿಜವಾಗಿ ಕಂಪೇರ್ ಮಾಡೋದಿದ್ರೆ ಬೇರೆ ಯಾವ ಆರೋಗ್ಯ ಕಾರ್ಡ್ ಕಂಪೇರ್ ಮಾಡಿದ್ರೆ ನಮ್ದು ಬಾರಿ ಅತಿ ಕಡಿಮೆದ್ದು ಅದು ಕಾರ್ಡ್. ಅದು ಅದರಲ್ಲಿ ಎಲ್ಲಾ ಸೇವೆಗಳು ನಿಮಗೆ ಫ್ರೀ ಆಗಿ ಸಿಗುತ್ತೆ, ಮತ್ತೆ ಕಡಿಮೆ ದರದಲ್ಲಿ ಸಿಗುತ್ತೆ. ಸೊ ಅದರಿಂದಾಗಿ ಜನರು ನಮ್ಮಲ್ಲಿ ಬರ್ತಾರೆ. ಆ ಗುಣಮಟ್ಟದ ಸೇವೆಯನ್ನು ಕೊಡ್ಲಿಕ್ಕೆ ನಮಗೆ ಹಾಗೆ ಆಗಿದೆ. ಡಾಕ್ಟರ್, ಈಗ ಸೇವಾ ಚಟುವಟಿಕೆಗಳ ಬಗ್ಗೆ ಮಾತಾಡಿದ್ವಿ, ಇದಲ್ಲದೆ ಬೇರೆ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಈಗ ಹೆಚ್ಚಾಗಿ ಬೇರೆ ಕಾರ್ಯಕ್ರಮಗಳು ಅಂದ್ರೆ ಈಗ ನಾವು ಇಂಟರ್ ಡಿಪಾರ್ಟ್ಮೆಂಟಲ್ ಆಕ್ಟಿವಿಟೀಸ್ ಅಂತ ಹೇಳ್ತೇವೆ. ಈಗ ಬೇರೆ ಬೇರೆ ವಿಭಾಗಗಳು ಇದೆ ನಮ್ಮಲ್ಲಿ. ಈಗ ನೇತ್ರ ಚಿಕಿತ್ಸಾ ವಿಭಾಗ ಇರ್ಬೋದು, ಅಥವಾ ಸರ್ಜರಿ ವಿಭಾಗ ಇರ್ಬೋದು, ವೈದ್ಯಕೀಯ ವಿಭಾಗ ಇರ್ಬೋದು, ಅವರದ್ದು ಬೇರೆ ಬೇರೆ ಕಾರ್ಯಕ್ರಮಗಳು ಇರುತ್ತೆ. ಈಗ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇರುತ್ತೆ, ಬೇರೆ ಬೇರೆ ದಿವಸಗಳು ಬರುತ್ತೆ ನೋಡಿ, ಡಯಾಬಿಟಿಕ್ಸ್ ಡೇ, ರಕ್ತದಾನ ಇದು ಡೇ, ಅದಕ್ಕೆಲ್ಲ ಬರುತ್ತೆ. ಆವಾಗ ಏನ್ ಮಾಡ್ತೇವೆ ಅಂದ್ರೆ ನಾವು ಸಂಘಟನೆ ಮಾಡ್ತೇವೆ ಕಾರ್ಯಕ್ರಮ. ಹೆಚ್ಚಾಗಿ ಮಾರ್ಕೆಟಿಂಗಿನವರು ಮತ್ತು ನಾವು ಒಟ್ಟಿಗೆ ಕೂಡಿ ಮಾಡೋದು. ಮಾಡಿದಾಗ ನಾವು ಸಂಘಟನೆ ಮಾಡಿದಾಗ ಅವರು ಡಾಕ್ಟರ್ಗಳು ಬರ್ತಾರೆ, ಅವ್ರು ಮಾತಾಡ್ತಾರೆ, ಅಥವಾ ಏನಾದರೂ ವಿಡಿಯೋಸ್ ಇದ್ರೆ ಫಿಲ್ಮ್ ತೋರಿಸ್ತೀವಿ, ಅಥವಾ ಏನಾದರೂ ಸೌಲಭ್ಯಗಳಿದ್ರೆ ನಾವು ಅವ್ರಿಗೆ ಉಚಿತ ತಪಾಸಣೆಯನ್ನು ಮಾಡ್ತೇವೆ. ಅದೆಲ್ಲವನ್ನ ನಾವು ಮಾಡ್ತೇವೆ, ಒಟ್ಟಿಗೆ ಕೂಡ್ಕೊಂಡು ಮಾಡುವಂಥ ಕಾರ್ಯಕ್ರಮ ಅದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಒಟ್ಟಿಗೆ. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ನಾನು ಹೇಳಿದೆ ನಿಮಗೆ, ಬೇರೆ ಬೇರೆ ಸಮಾಜ ಕಾರ್ಯ ಸಂಸ್ಥೆಗಳಿದೆ ಶಿಕ್ಷಣ ಕೊಡುವಂಥದ್ದು. ಸೊ ಅವರ ಸ್ಟೂಡೆಂಟ್ಸ್ ನಮ್ಮಲ್ಲಿ ಬರ್ತಾರೆ. ಸೊ ಒಂದು ವರ್ಷಕ್ಕೆ ನಮಗೆ ಸುಮಾರು 30 ರಿಂದ 60 ಮಕ್ಕಳು ಬರ್ತಾರೆ. ಕೇರಳದಿಂದ ಬರ್ತಾರೆ, ಕರ್ನಾಟಕದಿಂದ ಬರ್ತಾರೆ, ನಮ್ಮ ಜಿಲ್ಲೆಯವರು ಬರ್ತಾರೆ, ಉಡುಪಿಯವರು ಬರ್ತಾರೆ. ಸೊ ಅವರಿಗೆ ಟ್ರೈನಿಂಗ್ ಕೊಡ್ತೇವೆ ನಾವು, ಸೋಷಿಯಲ್ ವರ್ಕ್ ಅಲ್ಲಿ ಕೊಡ್ತೇವೆ. ಅವರು ಬೇರೆ ಬೇರೆ ವಿಭಾಗದಲ್ಲಿ ಇರ್ತಾರೆ, ಹೋಗಿ ಟ್ರೈನಿಂಗ್ ಅನ್ನ ಪಡಿತಾರೆ. ಅದು ಕೂಡ ನಾವು ಮಾಡುವಂಥದ್ದು. ಸರ್, ಬೇರೆ ಊರಿಂದ ಇಲ್ಲಿಗೆ ವಿದ್ಯಾರ್ಥಿಗಳು ಬರ್ತಾರೆ ಅಂತ ಈಗ ಆಲ್ರೆಡಿ ಹೇಳಿದ್ದೀರಾ, ಇದ್ರ ಕುರಿತಾಗಿ ಏನು ಹೇಳ್ತೀರಾ? ಅಂದ್ರೆ ನಿಮಗೆ ಗೊತ್ತಿರ್ಬೋದು, MSW ಅಂತ ಇದೆ, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತ. ಅದು ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೊಡುವಂತ ಒಂದು ಕೋರ್ಸ್. ಅದು ತುಂಬಾ ಕಾಲೇಜುಗಳು ನಡೆಸ್ತಾ ಇದ್ದಾರೆ. ಅವರಿಗೆ ಏನಿದೆ ಅಂದ್ರೆ ವಾರದಲ್ಲಿ 3 ದಿವಸ ಥಿಯರಿ ಕ್ಲಾಸ್ ಇರುತ್ತೆ, 3 ದಿವಸ ಪ್ರಾಕ್ಟಿಕಲ್ ಇರುತ್ತೆ. ಆ ಪ್ರಾಕ್ಟಿಕಲ್ ಅನ್ನ ಅವರು ಥಿಯರಿಲಿ ಏನು ಕಲ್ತಿದ್ದಾರೆ ಅದನ್ನ ಬಂದು ಅವರು ಪ್ರಯೋಗ ಮಾಡಬೇಕಾಗುತ್ತೆ, ತಿಳ್ಕೊಳ್ಬೇಕು ಹೇಗೆ ಮಾಡೋದು ಅಂತ. ಆವಾಗ ಏನ್ ಮಾಡ್ತಾರೆ ಅಂದ್ರೆ ಆಸ್ಪತ್ರೆ ಇರ್ಬೋದು, ಸೈಕೋಸೋಷಿಯಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಇರ್ಬೋದು, ಸ್ವಯಂ ಸೇವಾ ಸಂಸ್ಥೆ ಇರ್ಬೋದು, ಅಲ್ಲಿಗೆಲ್ಲ ಹೋಗ್ತಾರೆ ಅವರು. ಈಗ ಹೆಚ್ಚಾಗಿ 2ನೇ ವರ್ಷದಲ್ಲಿ ಇರುವವರು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಬರ್ತಾರೆ. ಸೊ ಆವಾಗ ಅವರಿಗೆ ನಾವು ರೋಗಿಗಳೊಂದಿಗೆ ಹೇಗೆ ವರ್ತಿಸಬೇಕು, ಮತ್ತೆ ಅವರ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಬೇಕು, ಮತ್ತೆ ಯಾವ ರೀತಿಯ ಸಮಾಜ ಕಾರ್ಯ ಚಟುವಟಿಕೆಗಳನ್ನ ಮಾಡಬಹುದು, ಅದೆಲ್ಲದರಲ್ಲಿ ಟ್ರೈನಿಂಗ್ ಕೊಡ್ತೇವೆ. ಇದರ ಕುರಿತಾಗಿ ಟ್ರೈನಿಂಗ್ ಕೊಡ್ತೇವೆ. ಈಗ ಅದು ನಾವೇನ್ ಮಾಡ್ತೇವೆ ಅಂದ್ರೆ ನಮ್ಮಲ್ಲಿ ಅದು ಮಾತ್ರ ಅಲ್ಲ, ನಾವು ಏನಪಯ ಡೀಮ್ ಟು ಬಿ ಯೂನಿವರ್ಸಿಟಿ ಅಂಡರ್ ಅಲ್ಲಿ ನಾವು ಕೂಡ MSW ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಕಳೆದ 7 ವರ್ಷದಿಂದ ನಾವು ಕೂಡ ನಡೆಸ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬರ್ತಾರೆ. ಹೊರ ಊರಿಂದ ಕೂಡ ಬರ್ತಾರೆ, ಇಲ್ಲಿನವರು ಕೂಡ ಬರ್ತಾರೆ. ಸರ್, ಈಗ ಈ ಆಸ್ಪತ್ರೆಗೆ ಹೆಚ್ಚಾಗಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿ ಬರ್ತಾ ಇದೆ. ಸೊ ಇದರ ಕುರಿತಾಗಿ ಕಾರಣ ಏನಿರ್ಬೋದು, ಪಾಸಿಟಿವ್ ಕಾರಣ? ಹೌದು, ಈಗ ನಾನು ನಿಮಗೆ ಮೊದಲು ಹೇಳಿದ ಹಾಗೆ, ಒಂದು ಏನಂದ್ರೆ ಅಫೋರ್ಡೆಬಿಲಿಟಿ, ಕಾಸ್ಟ್ ಕಡಿಮೆ ಇದೆ ಇಲ್ಲಿ, ದರ ತುಂಬ ಕಡಿಮೆ ಇದೆ ಚಿಕಿತ್ಸೆದ್ದು. ಮತ್ತೆ ಏನಾಗುತ್ತೆ ಅಂದ್ರೆ ನಿಮಗೆ ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ಅವರಿಗೆ ಉಚಿತವಾಗಿ ಸಿಗುವುದಿಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ಉಚಿತವಾಗಿ ಸಿಗುತ್ತೆ. ಇಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಬಂದಾಗ ಅತಿ ಕಡಿಮೆ ದರದಲ್ಲಿ ಆಗುತ್ತೆ. ಬೆಡ್ ಫ್ರೀ ಇರುತ್ತೆ, ಡಾಕ್ಟರ್ ಚಾರ್ಜ್ ಇರೋದಿಲ್ಲ, ನರ್ಸಿಂಗ್ ಚಾರ್ಜ್ ಇರೋದಿಲ್ಲ, ಊಟ ಎಲ್ಲ ಫ್ರೀ ಆಗಿರುತ್ತೆ. ಮತ್ತೆ ಆರೋಗ್ಯ ಕಾರ್ಡ್ ಮಾಡಿದ್ರೆ ತುಂಬಾ ಕಡಿಮೆ ದರದಲ್ಲಿ ಅವರಿಗೆ ಟೆಸ್ಟ್ಗಳು ಆಗುತ್ತೆ, ರಿಯಾಯಿತಿಗಳೆಲ್ಲ ಸಿಗುತ್ತೆ. ಅದು ಒಂದು ಕಾರಣ. ಎರಡನೇದ್ದು, ಎಲ್ಲ ಸೌಲಭ್ಯಗಳು ಒಂದೇ ಸೂರಿನ ಅಡಿಯಲ್ಲಿ ಇಲ್ಲಿದೆ. ಪೆಟ್ ಸ್ಕ್ಯಾನ್ ಇದೆ, ರೇಡಿಯೋಥೆರಪಿ ಇದೆ, ಎಕ್ಸ್ರೇ ಇದೆ, ಅಲ್ಟ್ರಾ
ಅಲ್ಟ್ರಾಸೌಂಡ್ ಇದೆ, ರೋಬೋಟಿಕ್ ಇದೆ, ಎಲ್ಲ ಡಾಕ್ಟರ್ಗಳು ಇಲ್ಲಿದ್ದಾರೆ. ನೀವು ಹೊರಗೆ ಹೋಗ್ಬೇಕು ಅಂತ ಏನಿಲ್ಲ. ಮತ್ತೆ NABL ಅಕ್ರಿಡೇಟೆಡ್ ಲ್ಯಾಬ್ ಕೂಡ ನಮ್ಮಲ್ಲಿ ಇದೆ. ಆದ್ರಿಂದ ಎಲ್ಲವೂ ಕೂಡ ಇಲ್ಲಿ ದೊರೆಯುವುದರಿಂದ ಅವರಿಗೆ ಹೋಗ್ಬೇಕು ಅಂತ ಇರೋದಿಲ್ಲ. ಮತ್ತೆ ಗುಣಮಟ್ಟದ ಊಟ ವ್ಯವಸ್ಥೆ ಮಾಡುವಂತ ಕ್ಯಾಂಟೀನ್ ಇದೆ, ನಮ್ದೇ ಸೆಂಟ್ರಲ್ ಕಿಚನ್ ಇದೆ. ಎಲ್ಲವೂ ಇರೋದ್ರಿಂದ ಏನಾಗುತ್ತೆ, ಅವರಿಗೆ ಎಲ್ಲ ಸೌಲಭ್ಯಗಳು ಒಂದೇ ಸೂರಿನಡಿಯಲ್ಲಿ ಸಿಗತ್ತೆ. ಹೌದು. ಮತ್ತೆ ಏನಂದ್ರೆ ಎಲ್ಲಾ ರೀತಿಯ ವೈದ್ಯಕೀಯ ತಜ್ಞರುಗಳು ಇಲ್ಲಿದ್ದಾರೆ. ಕ್ಯಾನ್ಸರ್ ತಜ್ಞರುಗಳಿದ್ದಾರೆ, ಪ್ಲಾಸ್ಟಿಕ್ ಸರ್ಜನ್ಗಳಿದ್ದಾರೆ, ಮತ್ತೆ ನೆಫ್ರಾಲಜಿ ಅವರಿದ್ದಾರೆ, ಕಿಡ್ನಿ ತಜ್ಞರುಗಳಿದ್ದಾರೆ, ನ್ಯೂರಾಲಜಿ ಅವರಿದ್ದಾರೆ, ನ್ಯೂರೋ ಸರ್ಜರಿ ಅವರಿದ್ದಾರೆ. ಎಲ್ಲರೂ ಕೂಡ ಇಲ್ಲಿದ್ದಾರೆ. ಹೋಗ್ಬೇಕು ಅಂತ ಇರೋದಿಲ್ಲ. ಮತ್ತೆ ಏನಂದ್ರೆ ಎಲ್ಲ ರಿಸಲ್ಟ್ ಎಲ್ಲ ಒಳ್ಳೇದಿದೆ. ಇಲ್ಲಿ ಬಂದವರು ನಮಗೇನ ಯಾಕೆಂದ್ರೆ ನಮ್ಮ ರಾಯಭಾರಿಗಳು ಯಾರಂದ್ರೆ ಇಲ್ಲಿ ಬಂದು ಯಾರು ಚಿಕಿತ್ಸೆ ಪಡೆದುಕೊಂಡು ಹೊರಗೆ ಹೋಗ್ತಾರೋ ಅವರು ನಮ್ಮ ರಾಯಭಾರಿಗಳು. ಅವರು ಹೋಗಿ ಸೇವೆಯ ಬಗ್ಗೆ ಹೇಳಿದಾಗ ಅದರಿಂದ ಪ್ರಚಾರ ಆಗುತ್ತೆ. ಸೊ ಅವರು ಬರ್ತಾರೆ. ಮತ್ತೊಂದು ಏನಂದ್ರೆ ನಾನು ಅವಾಗ ಹೇಳಿದಾಗ ಆಕ್ಸೆಸಿಬಿಲಿಟಿ, ಎಲ್ಲ ಕಡೆಯಿಂದ ಬಸ್ ವ್ಯವಸ್ಥೆ ಇದೆ, ರೈಲು ವ್ಯವಸ್ಥೆ ಇದೆ, ಕಾರ್ ಮಾಡ್ಕೊಂಡು ಬರ್ತಾರೆ. ಮತ್ತೆ ಕೆಲವರು ಹತ್ತಿರದಲ್ಲಿರೋ ನಡ್ಕೊಂಡು ಬರ್ತಾರೆ, ರಿಕ್ಷಾದಲ್ಲಿ ಬರ್ತಾರೆ. ಆದ್ರಿಂದ ಅದು ಕೂಡ ಒಂದು ಇದು ಪಾಸಿಟಿವ್. ಮತ್ತೆ ಏನಂದ್ರೆ ಇಲ್ಲಿ ನಗುಮುಖದ ಸೇವೆಯನ್ನು ಕೊಡ್ತಾರೆ. ಅದೊಂಥರ ಸೆಲ್ಫ್ಲೆಸ್ ಸರ್ವಿಸ್ ಇದೆ. ಮತ್ತೆ ಇಲ್ಲಿ ಒಂದು ಆರೋಗ್ಯ ಕಾರ್ಡ್ ಇದೆ, ಆರೋಗ್ಯ ಕಾರ್ಡ್ ಅಂತ ಇದೆ. ಸೊ ಅದರಿಂದಾಗಿ ಏನಾಗುತ್ತೆ, ನಿಮಗೆ ಗುಣಮಟ್ಟದ ಸೇವೆಯನ್ನು ಕಡಿಮೆ ದರದಲ್ಲಿ ತಗೊಳ್ಳಿಕ್ಕೆ ಆಗುತ್ತೆ. ಆದ್ರಿಂದ ಹೆಚ್ಚು ಮಂದಿ ನಮ್ಮಲ್ಲಿಗೆ ಬರ್ತಾರೆ. ಸರ್, ಸಮಾಜ ಸೇವೆ ಅನ್ನೋದು ಒಂದು ಉತ್ತಮವಾದ ಕಾರ್ಯ. ಅದನ್ನು ತುಂಬಾನೇ ಅಚ್ಚುಕಟ್ಟಾಗಿ ನೀವು ಮಾಡ್ತಾ ಇದ್ದೀರಾ. ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿನ ನಮಗೆ ತಿಳಿಸ್ಕೊಟ್ರಿ. ಸೊ ನಿಮಗೆ ತುಂಬ ಹೃದಯದ ಧನ್ಯವಾದ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಯೆನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಯಾವ ರೀತಿ ಸಮಾಜ ಸೇವೆ ನಡೆಯುತ್ತೆ, ಯಾವ ರೀತಿಯಾದಂತಹ ಶಿಬಿರಗಳನ್ನ ಹಮ್ಮಿಕೊಳ್ತಾರೆ, ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿನ ನಾವು ಪಡ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.